ಯೋಗ ಧ್ಯಾನ ಮತ್ತು ವ್ಯಕ್ತಿತ್ವ ವಿಕಸನ ಶಿಬಿರ ಕಾರ್ಯಕ್ರಮವು ದಿನಾಂಕ 21/4/2023 ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರದ ಮುಡಿಪು ಎಂಬಲ್ಲಿ ನಡೆಯಿತು. ಸುಮಾರು 133 ಮಕ್ಕಳು ಭಾಗವಹಿಸಿದ್ದು ಬೇಸಿಗೆ ಶಿಬಿರದ ಸದುಪಯೋಗ ಪಡೆದುಕೊಂಡರು. ಶಾಲಾ ಅಧ್ಯಕ್ಷರಾದ ಶ್ರೀ ರಾಜಾರಾಮ ಭಟ್, ಸಮಾಜ ಸೇವಕರಾದ ಶ್ರೀ ನವೀನ್ ಪಾದಲ್ಪಾಡಿ, ಪ್ರಾಂಶುಪಾಲರಾದ ಶ್ರೀಹರಿ, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರಮಣಿ ಭಂಡಾರಿ ಉಪಸ್ಥಿತರಿದ್ದರು. ಈ ಶಿಬಿರ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ಪದವಿ ಪೂರ್ವ ಕಾಲೇಜು ಮಾಣಿಯ ಪ್ರಾಂಶುಪಾಲೆ ಮತ್ತು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಇದರ ಜೊತೆ ಕಾರ್ಯದರ್ಶಿ ಮತ್ತು ಹಿರಿಯ ಸಾಹಿತಿ ಶ್ರೀಮತಿ ರಶ್ಮಿತಾ ಸುರೇಶ್, ಶ್ರೀ ಸುರೇಶ್ ಬುಡೋಳಿ ಹಾಜರಿದ್ದರು. ತರಬೇತುದಾರರಾಗಿ ಶ್ರೀ ಜಗದೀಶ್ ಬೆಳ್ಳಾರೆ, ಶ್ರೀ ನಯನ್ ಪ್ರಕಾಶ್ ಕಜಂಪಾಡಿ ಹಾಗೂ ಕುಮಾರಿ ಪವಿತ್ರ ಬೆಂಗಳೂರು ಕಾರ್ಯನಿರ್ವಹಿಸಿದರು.